ಹಾಡು ಕರ್ನಾಟಕ ರಿಯಾಲಿಟಿ ಶೋ ಖ್ಯಾತಿಯ ಜಗದೀಶ್ ಪುತ್ತೂರು ಇವರಿಗೆ ಓಮನ್ ತುಳುವೇರ ಸಂಘಟನೆಯು ತುಳುನಾಡ ಗಾನ ಗಂಧರ್ವ ಎಂಬ ಬಿರುದು ನೀಡಿ ಅಭಿನಂದಿಸಿದೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಈ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗಣ್ಯರ ಸಮ್ಮುಖದಲ್ಲಿ ಶಾಲು ಹೊದಿಸಿ ತುಳುನಾಡ ಗಾನಗಂಧರ್ವ ಬಿರುದು ನೀಡಿ ಗೌರವಿಸಲಾಯಿತು. ಈ ವೇಳೆ ತುಳು ಚಿತ್ರ ನಿರ್ದೇಶಕ ವಿಜಯಕುಮಾರ್ ಕೊಡ್ಯಾಲ್ಪೈಲ್ ಅವರು ಮಾತನಾಡಿ, ರಿಯಾಲಿಟಿ ಶೋಗಳ ಮೂಲಕ ಗಮನ ಸೆಳೆದಿದ್ದ ಜಗದೀಶ್ ಪುತ್ತೂರು ಅವರು ಗಾನ ಗಂಧರ್ವದ ಮೂಲಕ ಇನ್ನಷ್ಟು ಹಾಡುಗಳನ್ನು ಹಾಡಿ ಗಮನ ಸೆಳೆಯಲಿ ಎಂದು ಹಾರೈಸಿದರು. ತುಂಬಾ ಅನುಭವವನ್ನು ಸಾಧಿಸಿದ್ದಾರೆ. ಈ ಸನ್ಮಾನ ಅವರಿಗೆ ಇನ್ನಷ್ಟು ಅವರ ಸಾಧನೆಗೆ ಒಂದು ಪ್ರೇರಕವಾಗಿದೆ. ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಜಗದೀಶ್ ಪುತ್ತೂರು ಅವರ ಹೆಸರು ಗಾನ ಗಂಧರ್ವ ಎಂದು ಬಿರುದು ಸಿಕ್ಕಿದೆ. ಅವರಿಗೆ ದೊಡ್ಡ ಜವಾಬ್ದಾರಿ ಇನ್ನೂ ಇದೆ. ಜಗದೀಶ್ ಅಂತ ತುಂಬಾ ಬೇರೆ ಬೇರೆ ಕ್ಷೇತ್ರದ ಕಲಾವಿದರನ್ನು ಆರಿಸಿ ಓಮನ್ ತುಳುವರು ಇಂಥ ಉತ್ತಮ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದು ಅವರಿಗೆ ಪ್ರಪ್ರಥಮವಾಗಿ ಅಭಿನಂದನೆ ಸಲ್ಲಿಸಿ ಅನಂತರ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಕತ್ತಲ್ ಸರ್ ಅವರು ಮಾತನಾಡಿ, ಜಗದೀಶ್ ಪುತ್ತೂರು ಅವರ ಕಂಠಸಿರಿಯನ್ನ ಗುರುತಿಸಿ ಅವರಿಗೆ ಒಮನ್ ತುಳುವೇರ್ ಸಂಘಟನೆಯವರು ತುಳುನಾಡ ಗಾನ ಗಂಧರ್ವ ಬಿರುದು ನೀಡಿರುವುದು ಶ್ಲಾಘನೀಯ ಎಂದು ಹೇಳಿದರು. ನಮ್ಮ ಬೆಂದಿನ ಟೊಂಗಿ ಸಮಾಜಕ್ಕೆ ಕೊಡ್ತಾ ಪಣಪನಂತ ಬಗೆಟ್ಟು ಮಲ್ಪನ ಗುಡಿ ಆಲೋಚನೆ ಮಲ್ಪನಗಳು ಕಮ್ಮಿ ಆಗ್ತದೆ. ಇವತ್ತು ದಿನ ಒಮನ್ ತುಳುವೇರ ಮಲ್ತನಂತ చెప్పని ಕಜ್ಜೋ ಯಾನ ರಮಾನಂದ ಶೆಟ್ಟರ ವ್ಯವಸ್ಥೆ ಅಂತದ್ದು ಒಮ್ಮ ಅಣ್ಣ ಬಂಡೆ ಒಮನ್ ಬಂಡೆ ಒಮ್ಮ ಅಣ್ಣ ಈತಲ ಕೆಲಸ ಒಂಜಿ ಕಲಾವಿದಾಗ ಬೋಡದೆ ನಿಖಲು ಮಲ್ಪರ ತುಳುನಾಡದ ಕಲಾವಿದಾಗ ಬೋಡದೆ ಮಲ್ಪರ ತುಳುವೇರು ಎಂಗಳು ಧನ್ಯರಾಯ. ತುಳುನಾಡ ಗಾನ ಗಂಧರ್ವ ಎಂಬ ಬಿರುದು ಸ್ವೀಕಾರ ಮಾಡಿ ಮಾತನಾಡಿದ ಜಗದೀಶ್ ಪುತ್ತೂರು ಅವರು, ಒಮನ್ ತುಳುವೇರ್ ಸಂಘಟನೆಯವರು ತುಳುನಾಡ ಗಾನ ಗಂಧರ್ವ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದಾರೆ. ನನ್ನಂತಹ ಅದೆಷ್ಟು ಕಲಾವಿದರಿದ್ದಾರೆ, ಅವರನ್ನ ಗುರುತಿಸುವ ಕೆಲಸ ಆಗಬೇಕು ಎಂದು ಹೇಳಿದ್ರು. ತುಳುನಾಡ ಗಾನ ಗಂಧರ್ವ ಪ್ರಶಸ್ತಿ ಕೊಟ್ಟರೆ ಮಲ್ಲ ಒಂಜಿ ಕಾಣಿಕೆ ಬಿರುದು ಮಾಡ್ತಾನಲ್ಲ. ನಮ್ಮಂಚನೆ ಸುಮಾರು ಜನ ಕಲಾವಿದರು ತುಳುನಾಡು ಉಳ್ಳೇರು ಮಾತಾಡಲೇ ಮಸ್ತ್ ಜನ ಉಳ್ಳೇರು ಇಂಚನೆ ಪಾಪ ಇನ್ನೇ ಕಲಾವಿದರ ನಕ್ಲೆಗೆ ಇಂಚನೆ ಒಂದು ಇಂಜಿನ ಕಡೆ ಸಪೋರ್ಟ್ ತಿಕ್ಕಂಡ ಅವನಿಗೆ ಪ್ರೋತ್ಸಾಹ ತಿಕ್ಕಂಡ ಅಟ್ಲನ್ನು ಬೆಳೆಪುನ ನಾಲ್ಕು ಎತ್ತರಗೆ ಬೆಳೆಯಲಿ ಅಟ್ಲನ್ನ ಒಳ್ಳೆ ಒಂಜಿ ಈ ಕಲಾವಿದರ ಮಾತಾಡಿಲ್ಲ ಒಂದು ಇಂಚಿನ ಒಂಜಿ ಸನ್ಮಾನ ಪ್ರಶಸ್ತಿ ತಿಕ್ಕಣದಿತ್ತಲ್ಲ ಅಟ್ಲನ್ನ ಮುಂದಿನ ಹಂತದ ಮಾತ್ರ ಒಂದು ಮಸ್ತ್ ಸಪೋರ್ಟ್ ಆಗ್ತದೆ. ಈ ಸಂದರ್ಭ ತುಳು ಚಿತ್ರ ನಿರ್ಮಾಪಕ ನಿರ್ದೇಶಕ ಕಿಶೋರ್ ಡಿ ಶೆಟ್ಟಿ ಇನ್ನಿತರ ತುಳು ಚಿತ್ರರಂಗದ ಕಲಾವಿದರು ಭಾಗವಹಿಸಿದ್ರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.